ಇಂಡಿಯಾಲಿ ಟೊಮೆಟೊಗೆ ಚಿನ್ನದ ಬೆಲೆ ಬಂದಿದೆ ಅಂತೆ. ಅದಕ್ಕೆ ನಾವು ಇವಾಗ ಬ್ಯಾಕ್ ಯಾರ್ಡಲ್ಲಿ ಟೊಮೆಟೊ ಬೆಳೆಸ್ತಾ ಇದ್ದೀವಿ. ಇದೊಂದು ಸ್ವಲ್ಪ ಉದ್ದುದ್ದ ಇದೆ ಟೊಮೆಟೊ, ಉದ್ದುದ್ದ ಟೊಮೆಟೊ ಇದು ಇಲ್ಲ ಆಗಿರೋದು. ಇದರಲ್ಲೊಂದು 4-5 ಇದೆ. ನೋಡ್ತಾ ನೋಡ್ತಾ ಅವ್ರದ್ದು ವಿಡಿಯೋ ಬೇರೆನೇ ಆಗ್ತಾ ಸಪ್ರೇಟ್ ಆಗಿ ಇಲ್ಲಿ ಆರೆಂಜ್ ನಮ್ಮನೆಲ್ಲ ಆಗಿಲ್ಲ ತಿನ್ನಿಡ್ಕೊಂಡು ತಿನ್ಬೇಡ ತಿನ್ಬೇಡ. ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರು ಬರೀರಿ. ನಾವು ಚೂರು ಟೊಮೆಟೊಸ್ ಇಂಡಿಯಾ ಪ್ಯಾಕೇಜ್ ಮಾಡ್ತೀವಿ ಫ್ರೀಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀವಿ. ನಾವಿಬ್ರು ಇವಾಗ ಆಚೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲರೂ ಒಳಗಡೆ ಊಟ ಮಾಡಿ ಮಲ್ಕೊಂಡಿದ್ದಾರೆ ಮಧ್ಯಾಹ್ನ. ಸೊ ನಾನು ರೇಯಾನ್ಶು ಮಲಗಲ್ಲ ಮಧ್ಯಾಹ್ನ, ಅವನಂತೂ ಮಲಗೋದೇ ಇಲ್ಲ, ನಾನು ಮಲಗಿದ್ರು. ಸೊ ನಾವಿಬ್ರು ಇಲ್ಲಿಗೆ ಕೂತ್ಕೊಂಡು ವಿಡಿಯೋ ಶುರು ಮಾಡಿದ್ದು. ಸೊ ಅಪ್ಪ ಅಮ್ಮ ಮಾವ ಎಲ್ಲ ಬಂದಮೇಲೆ ನಾವು ಫುಲ್ಲು ಎವ್ರಿ ವೀಕೆಂಡ್ ಎಲ್ಲಾದರೂ ಆಚೆ ಸುತ್ತಾಡಕ್ಕೆ ಹೋಗೋದು. ಇವಾಗ ಮೊನ್ನೆ ನಯಾಗ್ರಾಗೆ ಹೋದ್ವಿ, ಆಮೇಲೆ CN ಟವರ್ ಕಡೆ ಹೋದ್ವಿ. ಸೊ ಸುಮಾರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಟೌನ್ ಎಲ್ಲ ಸುತ್ತಾಡ್ತಾ ಇದ್ವಿ. ನಾವೆಲ್ಲರೂ ಮೊನ್ನೆ ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗಿದ್ವಿ. ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಅಪ್ಪ ಅಮ್ಮ ಮಾವ ಎಲ್ಲ ಇರೋದ್ರಿಂದ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಹೇಗಿರುತ್ತೆ ಅಂತ ಹೇಳಿ ಹೋಗಿದ್ವಿ. 30 ತರ ಆಗಿದೆ. 30 ಆಯ್ತಾ? ಮೋರ್ ದೆನ್ 30 ಇದೆ ಅಲ್ಲ? ಸ್ಟ್ರಾಬೆರಿ ಹೌದು, ಅಮ್ಮನೂ ಅದಕ್ಕೆ ಕರೆಕ್ಟ್ ಮ್ಯಾಚಿಂಗ್ ಸ್ಟ್ರಾಬೆರಿ ಟಾಪ್ ಹಾಕೊಂಡ್ ಬಂದಿದ್ದಾರೆ ಇವತ್ತು. ಸ್ಟ್ರಾಬೆರಿ ಆಗಿ ಕಾಣಲಿ ಅಂತ. ಗ್ರೀನ್ ಅಲ್ಲಿ ಪಿಂಕ್. ಸ್ಟ್ರಾಬೆರಿ ಪಿಂಕ್. You mean strawberry red? ಸ್ಟ್ರಾಬೆರಿ ಪಿಕ್ಕಿಂಗ್ ಆಗಿ ನಾವು ಬಂದಿದ್ದು ಇವಾಗ ಕಾಸ್ಟ್ಕೋಗೆ, ಸ್ವಲ್ಪ ಗ್ರಾಸರಿ ಶಾಪಿಂಗಿಗೆ. ಅಮ್ಮಂಗೆ ಹೇಳ್ತಾ ಇದ್ದೆ ನಾನು, ಕಾಸ್ಟ್ಕೋ ಅಂದರೆ ಇದು ಸೇಮ್ ಬೆಂಗಳೂರಲ್ಲಿರೋ ಮೆಟ್ರೋ ಥರ ಅಂತ. ಒಂದು ಮೆಂಬರ್ಶಿಪ್ ಕಾರ್ಡ್ ಇದ್ದರೆ ಇಟ್ಕೊಂಡು ಹೋಗ್ತಾ ಇರೋದು. ಎಲ್ಲ ಹೋಲ್ಸೇಲಲ್ಲಿ ಇರುತ್ತೆ. ಸೇಮ್ ಮೆಟ್ರೋ, ಬೆಂಗಳೂರಲ್ಲಿ ಮೆಟ್ರೋ ನೋಡಿದ ಥರನೇ ಆಗ್ತಾ ಇದೆ ಅಂತೆ ಅಮ್ಮನಿಗೆ. ಅದೇ ಇದು ಆ್ಯಕ್ಚುಲಿ ಎಲ್ಲ ಬಲ್ಕಲ್ಲಿ ಹೋಲ್ಸೇಲ್ ಆಗಿ ಒಂಥರ ತುಂಬ ತಗೊಳ್ಳೋದು ಎಲ್ಲ ಇದ್ದರೆ ಇಲ್ಲಿಂದ ತಗೊಳ್ತಾರೆ ಎಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ತುಂಬ ಶಾಪಿಂಗ್ ಮಾಡೋದು ಕಾಸ್ಟ್ಕೋಯಿಂದ ಅಲ್ಲ ರೇಂಜ್? ರೇಂಜ್ ಶಾಪಿಂಗ್ ಮಾಡೋಕ್ಕೆ ಬರಲ್ಲ, ಅವ್ನು ಬರೀ ಇಲ್ಲಿ ಕಾರ್ಟಲ್ಲಿ ಕುತ್ಕೊಂಡು ಹಿಂಗೆ ಸ್ಟೈಲ್ ಹೊಡಿಲಿಕ್ಕೆ ಬರ್ತಾನೆ ಅಷ್ಟೇ. ದೂಡಕ್ಕೆ ಇಷ್ಟ. ಮತ್ತೆ ಈಗ ಕೂತಿದ್ದು ಹೇಳಿ ಮತ್ತೆ ನೋಡಿದ ಅಮ್ಮ ಇಲ್ಲಿ ನೋಡ್ತಾ ನೋಡ್ತಾ ಅವ್ರದ್ದು ವಿಡಿಯೋ ಬೇರೆನೇ ಆಗ್ತಾ ಸಪ್ರೇಟ್ ಆಗಿ ಇಲ್ಲಿ. ಹೌದು, ಇದೆಲ್ಲ ಯಮ್ಮಿ ಮ್ಯಾಂಗೋಸ್ ಇದೆ. ಇದೆಷ್ಟು ಗೊತ್ತಾ? 1 kg 360 ಗ್ರಾಮು. ಅದಕ್ಕೆ $10 ಹಾಕಿದ್ದಾರೆ, ಆಲ್ಮೋಸ್ಟ್ $9.99. ಆ್ಯಂಡ್ ಇಲ್ಲಿ ಸಣ್ಣ ವಾಟರ್ ಮೆಲನ್ಸು ಇದೆ. ಜೊತೆಗೆ ಒಳ್ಳೆ ನೋಡಿ, ಇದು ಎಷ್ಟು ದೊಡ್ಡದಿದೆ ವಾಟರ್ ಮೆಲನ್ ಅಂತ. ಯಪ್ಪ, ಇದನ್ನು ಎತ್ಕೊಂಡು ಹೋಗೋಕ್ಕೆ ಒಂದಿಬ್ಬರು ಬೇಕನ್ಸುತ್ತೆ, ಅಷ್ಟು ದೊಡ್ಡದಾಗಿದೆ ಇದು ವಾಟರ್ ಮೆಲನ್. $13 ಫುಲ್ ಇಷ್ಟು ದೊಡ್ಡದಕ್ಕೆ. ಆ ಚಿಕ್ಕದು ಎಷ್ಟು ನೋಡೋಣ, ಇದು ಚಿಕ್ಕದು $5.49 ಅಷ್ಟೇ. $5.49 ಅಂತ ಹಾಕಿದ್ದಾರೆ. ಸ್ಮಾಲ್ ಇದು, ಅದು ದೊಡ್ಡದು. ನಾವಿಲ್ಲಿ ಮೇಯ್ನಾಗಿ ಇನ್ನೊಂದು ತೊಗೊಳ್ಳೋದು ಕೋಕೋನಟ್ ಆಯಿಲ್. ಇಲ್ಲಿ ತುಂಬ ಚೆನ್ನಾಗಿ ಕೋಕೋನಟ್ ಆಯಿಲ್ ಸಿಗುತ್ತೆ. 2.5 kg $18, $17.99. ಬಟ್ ಫ್ರೆಶ್ ಚೆನ್ನಾಗಿರುತ್ತೆ. ಇಲ್ಲಿ ಇವಾಗ ಫುಲ್ ಗಟ್ಟಿ ಈ ಥರ ವೈಟಾಗಿ ಅದು ಇದಾಗ್ಬಿಟ್ಟಿದೆ. ಬಟ್ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ನೀರಾಗಿರುತ್ತೆ ಅದು. ತುಪ್ಪ ನೋಡಿ ಯಾವ ಥರ ಇಟ್ಟಿದ್ದಾರೆ ಬಕೆಟಲ್ಲಿ. ಅಂದರೆ ನಮ್ಮಲ್ಲಿ ಈ ಥರ ಬಕೆಟಲ್ಲಿ ನಾವು ಪೇಂಟ್ ಮಾಡ್ತೀವಿ. ಇಲ್ಲಿ ಆ್ಯಕ್ಚುಲಿ ಇಷ್ಟು ಅಂದರೆ ದೊಡ್ಡ ಸೈಜ್. ಸೊ ಹಂಗಾಗಿ ಇಷ್ಟು ದೊಡ್ಡ ಬಕೆಟಲ್ಲಿ ಇಲ್ಲಿ ತುಪ್ಪ ಹಾಕಿಟ್ಟಿದ್ದಾರೆ. ಪ್ಯೂರ್ ದೇಸಿ ಘೀ. ಎಷ್ಟು ಲೀಟ್ರ್ ಗೊತ್ತಾ ಇದು? 3 kg ತುಪ್ಪ. 3 kg ತುಪ್ಪಕ್ಕೆ $45.
ಬೇಕಾರೆ ಏನು ತುಪ್ಪ ಬೇಡಲ್ಲ ಬೇಡಂತೆ. ಆ್ಯಂಡ್ ತಂದಿದ್ದ ಸ್ಟ್ರಾಬೆರಿನ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿದ್ವಿ. ಪಾನಿಪುರಿ ತಿನ್ನೋಣ ಅಂತ ಆಚೆ ಹೋದ್ವಿ, ಆದರೆ ಅಲ್ಲೊಂದು ಶಾಪಲ್ಲಿ ಫುಲ್ ರಶ್ ಇತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಮನೆಯಲ್ಲೇ ಪಾನಿಪುರಿ ಮಾಡ್ಕೊಂಡು ತಿಂದ್ವಿ. ಟೇಸ್ಟಿ ಪಾನಿಪುರಿ, ಮನೆಯಲ್ಲೇ ಹೋಮ್ ಮೇಡ್ ಪಾನಿಪುರಿ. ಅಪ್ಪ ಬರ್ತಿದ್ದ ಹಾಗೆ ಶುರು ಮಾಡ್ಕೊಂಡಿದ್ದ ಕೆಲಸನೇ ಗಾರ್ಡನಿಂಗು. ಅವರೆಲ್ಲ ಬರೋ ಮುಂಚೆನೇ ನಾವು ನಮ್ಮ ಮನೆ ಹಿಂದೆ ಕೆಲವೊಂದು ಬ್ಯಾಕ್ಯಾರ್ಡಲ್ಲಿ ಕೆಲವೊಂದು ತರಕಾರಿ ಗಿಡ ಹಾಕಿದ್ವಿ, ಟೊಮ್ಯಾಟೊ ಎಲ್ಲ. ಅವ್ರು ಬಂದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಹೇಳಿ ನಾವೆಲ್ಲ ಹೋಗಿ ಟೊಮೆಟೊ ಗಿಡ ತೊಗೊಂಬಂದ್ವಿ, ಚಿಲ್ಲಿ ಗಿಡ ಎಲ್ಲ ತೊಗೊಂಬಂದು, ಆಮೇಲೆ ಇನ್ನೂ ಹೂವಿನ ಗಿಡ ಎಲ್ಲ ಮನೆ ಮುಂದೆ ತೊಗೊಂಬಂದು ಹಾಕಿದ್ವಿ. ಅಪ್ಪ ಅಮ್ಮಂಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಅಪ್ಪಂಗೆ. ಸೊ ಅವ್ರು ಬರೋ ಮುಂಚೆನೇ ಹೇಳ್ತಾ ಇದ್ರು, ನಾನು ಬಂದಮೇಲೆ ಎಲ್ಲ ಹಾಕ್ಕೊಡ್ತೀನಿ ತರಕಾರಿ ಗಿಡ ಎಲ್ಲ ಅಂತ. ಇದೆಲ್ಲ ಅವರು ಬಂದು 3-4 ದಿನಕ್ಕೇ ಹಾಕಿದ್ದಾರೆ. ಇವಾಗ ಅವರು ಬಂದು 1 ತಿಂಗಳ ಮೇಲಾಯಿತು. ಸೊ ಇವಾಗ ತೋರಿಸ್ತೀನಿ ನಿಮಗೆ ಮುಂದೆ ಎಷ್ಟು ದೊಡ್ಡದಾಗಿದೆ ಗಿಡಗಳೆಲ್ಲ, ಆಮೇಲೆ ಎಷ್ಟು ಟೊಮೆಟೊ ಬೆಳೆದಿದೆ ಅಂತಾನು. ಇಲ್ಲಿ ಅಜ್ಜಿದ ಏನಾಗ್ತಾ ಉಂಟು, ಅಜ್ಜಿದ್ದು ಸಹ ಪುಳ್ಳಿದ್ದು ಸಹ ಲೂಡೋ ಆಗ್ತಾ ಉಂಟು ಈಗ ಬೆಳಿಗ್ಗೆ. ಎರಡೆರಡು ಹಾರಿಸ್ಬೇಡ ನೀನು, ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ಬೇಕು. ಎಷ್ಟು ಬರುತ್ತೆ ಅಷ್ಟೇ ಇಡಬೇಕು. 4 ಬಂದರೆ 4 ಮುಂದೆ ಹೋಗ್ಬೇಕು. Now she can't do anything. 3. ಈಗ ನಾನು ಹೋಗ್ತೀನಿ ಅಂತ. ಅವನಿಗೆ 4 ಬಿದ್ರೆ ನಾನು 4 or 1 ಬಿದ್ರೆ 4 or 1 ನಂಗೆ ಸೇಫ್ ಸ್ಪಾಟ್. ಸೇಫ್ ಸ್ಪಾಟ್ ಅದು. ಅದು ಸೇಫ್ ಅದು. 4 ಬಿದ್ರೆ ಮಾಡಿ. And she can get. ಆ್ಯಂಡ್ ಇದೆಲ್ಲ ಇವಾಗ ಮೊನ್ನೆ ಅಪ್ಪ ಬಂದಮೇಲೆ ಅಪ್ಪ ಹಾಕಿರೋದು ಇದೆಲ್ಲ ಟೊಮ್ಯಾಟೊ. ಇವಾಗ ಇಷ್ಟು ಬೆಳೆದಿದೆ ಇದರಲ್ಲಿ. ಇವಾಗ ಒಂದು 10-15 ಟೊಮ್ಯಾಟೊ ಆಗಿದೆ. ಅದಕ್ಕೊಂದು ಈ ಥರ ಇದು ಹಾಕಿ ಸ್ಟ್ಯಾಂಡ್ ಹಾಕಿದ್ದೀವಿ ಅಲ್ಲಿಗೆ ಹಬ್ಕೊಳ್ಳಿ ಅಂತ. ಇದೊಂದು ಸ್ವಲ್ಪ ಉದ್ದುದ್ದ ಇದೆ ಟೊಮ್ಯಾಟೊ, ಉದ್ದುದ್ದ ಟೊಮ್ಯಾಟೊ ಇದು ಇಲ್ಲ ಆಗಿರೋದು 2. ಇದರಲ್ಲೊಂದು 4-5 ಇದೆ, ಈ ಕಡೆ ಸ್ವಲ್ಪ ಇದೆ. ಆಮೇಲೆ ಇಲ್ಲಿ ಇದೊಂಥರ ಬೇರೆ ಥರ ಟೊಮೆಟೊ, ಅದು ಒಂದು ಉದ್ದ ಟೊಮೆಟೊ ಹಾಕಿರೋದು, ಇನ್ನೊಂದು ಈ ಥರ ರೌಂಡ್ ಟೊಮೆಟೊ ಹಾಕಿರೋದು. ಸೊ ಎಲ್ಲನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇಲ್ಲೆಲ್ಲ ಇದು ಕ್ಯಾರೆಟ್ಸು, ಅದು ಹಾಕಿ ಇನ್ನು ಒಂದು 70 ಡೇಸ್ ಎಲ್ಲ ಆದಮೇಲೆ ತೆಗಿಬೋದು ಅಂತ ಇತ್ತು. ಸೊ ಇವಾಗ ನಾವು ಹಾಕಿ ಆಲ್ಮೋಸ್ಟ್ 2 ತಿಂಗಳಾಗ್ತಾ ಬಂತು, ಇಷ್ಟುದ್ದಾಗಿದೆ, ತೆಗಿಬೇಕು. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಆಮೇಲೆ ಇಲ್ಲಿ ಮಿಂಟ್ ಇದೆ, ಅಲ್ಲೂ ಕೊತ್ತಂಬರಿ ಸೊಪ್ಪಿದೆ. ಇಲ್ಲಿ 2 ಚಿಲ್ಲಿ ಬೆಳೆದಿದೆ. ಆಲ್ರೆಡಿ 2 ಆಗಿತ್ತು, ಅದು ಕಟ್ ಮಾಡಿ ತೆಗೆದ್ವಿ. ಇನ್ನೂ 2 ಆಗಿದೆ. ಇಲ್ಲಿ ಇದು ಕುಕ್ಕುಂಬರ್ದು ಇವಾಗ ಹಾಕಿ ಇವಾಗ ಬಳ್ಳಿ ಹಿಂಗೆ ಮೇಲೆ ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಅಪ್ಪ ಈ ಥರ ಕೋಲ್ ಕಟ್ಟಿಟ್ಟಿದ್ದಾರೆ. ನೀನು ಓಕೆ ರೇಯನ್ಸ್ ಮತ್ತು ಅಪ್ಪ ಸೇರಿಕೊಂಡು ಆ ಥರ ಕೋಲ್ ಕಟ್ಟಿಟ್ಟಿದ್ದಾರೆ ಬಳ್ಳಿ ಅದ್ರ ಮೇಲೆ ಹೋಗಲಿ ಅಂತ. ಸೊ ಇಷ್ಟುದ್ದಾಗಿದೆ. ಇವಾಗ ತಂದಾಗ ಒಂದು ಚೂರಿತ್ತು, ಇವಾಗ ಇಷ್ಟುದ್ದಾಗಿದೆ. ಅದರಲ್ಲೂ ಒಂದು ಹೂ ಹೋಗಿದೆ ಇವಾಗ ಕುಕ್ಕುಂಬರ್ದು. ಸೊ ಇದೊಂದು ನಮ್ಮದು ಮನೆ ಹಿಂದ್ಗಡೆ ಇರೋ ಪುಟ್ಟ ಗಾರ್ಡನ್. ರೇಂಜ್ ನಮ್ಮ ಮನೇಲಿ ಆಗಿದ ಮೆಣಸು ಹಿಡ್ಕೊಂಡು ತಿನ್ಬೇಡ ಬಟ್ ಖಾರ ಏನಿಲ್ಲ ಅದು. ಮನೆ ಮುಂದೆ ಕೆಲವೊಂದೆಲ್ಲ ಹೂ ಗಿಡಗಳೆಲ್ಲ ಹಾಕಿದ್ವಿ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಇದು ಸನ್ಫ್ಲವರು, ಇದು ಇವಾಗ ಒಂದು ಸುಮಾರಾಗಿ ಇವಾಗ ಮತ್ತೆ ಆಗ್ತಾ ಇದೆ. ಇದಕ್ಕೆ ಚೆಂಡು ಹೂ ಅಂತ ಹೇಳ್ತೀವಿ. ಚೆಂಡು ಹೂ ಅವ್ರ ಗೊಂಡೆ ಹೂ ಬಿಡ್ತೋಯ್ತು. ಆ್ಯಂಡ್ ಇಲ್ಲೊಂದು ರೋಸ್ ತುಂಬ ಚೆನ್ನಾಗಿದೆ. ಇದು ಕಲರು ಫುಲ್ ರೆಡ್ಡಿಶ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಇದೂ. ಆ್ಯಂಡ್ ಇಲ್ಲಿ ಇನ್ನೊಂದು ರೋಸ್ ಇದೆ, ಅದು ಇವಾಗ ಒಂದ್ಸರಿ ಇದೆಲ್ಲ ಆಗಿ ಇವಾಗ ಮತ್ತೆ ಚಿಗುರ್ತಾ ಇದೆ ಲೈಟಾಗಿ. ಇದು ಒಂದು ನಾವೇ ಹಾಕಿದ್ದಿದ್ದು, ಫುಲ್ ಲೈನಲ್ಲಿ ಹಾಕಿದ್ವಿ. ಬಟ್ ಅದು ಇಷ್ಟು ದೊಡ್ಡ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಫೋಟೋ ನೋಡ್ಬೇಕಾದ್ರೆ ಬೇರೆ ಥರ ಆಯಿತು. ಸೊ ಇವಾಗ ಇದು ಇಷ್ಟು ದೊಡ್ಡದಾಗಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಈ ಫ್ಲವರ್ ಕೂಡ. ಆ್ಯಂಡ್ ಇಲ್ಲಿ ಇದೂ ಅಷ್ಟೇ, ಇದು ಆ್ಯಕ್ಚುಲಿ ನಾವು ಹಾಕಿದ್ದಲ್ಲ, ಇದು ಅದ್ರ ಪಾಡಿಗೆ ಬಂದಿದೆ. ಮೇ ಬಿ ನಮ್ಮ ಹಿಂದೆ ಈ ಮನೆಯಲ್ಲಿ ಯಾರಿದ್ದರು ಹಳೆ, ಇವಾಗ ಈ ಮನೇಲಿದ್ದವರು
ಅವ್ರು ಹಾಕಿದ್ದಿದ್ದು ಅನಿಸುತ್ತೆ. ಸೊ ಅದು ಹಾಗೆ ಬಂದಿತ್ತು ಇಲ್ಲಿ ಟೆಂಪ್ರೇಚರ್ ಬೆಟರ್ ಆಗ್ತಿದ್ದಂಗೆ. ಸೊ ಇವಾಗ ಅದೂ ಇಷ್ಟು ಬೆಳೆದು ಇವಾಗ ಆಲ್ಮೋಸ್ಟ್ ಎಲ್ಲ ಒಣಗ್ತಾ ಇದೆ ಲೈಟಾಗಿ. ಇಲ್ಲೊಂದಿದೆ, ಇದು ಏನಂತಾನೆ ಗೊತ್ತಿಲ್ಲ ಆ್ಯಕ್ಚುಲಿ, ದೊಡ್ಡದಾಗಿ ಬೆಳೀತಾ ಇದೆ. ತೆಗೆಕ್ಕೆ ಹೋಗ್ಲಿಲ್ಲ ನಾವು, ಏನು ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಅದರಲ್ಲಿ ಏನು ಬರ್ತಾ ಇದೆ ಅಂತ ಮಾತ್ರ ಇನ್ನೂ ಗೊತ್ತಿಲ್ಲ. ಒಳಗಡೆಯಿಂದ ಬರೀ ಎಲೆಗಳೇ ಬರ್ತಾ ಇದೆ. ಎಲೆ ಬಂದು ಇಷ್ಟ ಆಗಿದೆ ಇವಾಗ, ಅದೇನಂತ ಗೊತ್ತಿಲ್ಲ. ಸೊ ಈ ಥರ ಇವಾಗ ಒಂದು ಚಿಕ್ಕದಾಗಿ ಒಂದು ಮನೆ ಮುಂದೆ ಒಂದು ಹೂವಿದ್ದು ಗಾರ್ಡನ್ ಹಾಕಿದ್ದೀವಿ ಅಲ್ಲರೇ. ಇಂಡಿಯಾಲಿ ಟೊಮೆಟೊಗೆ ಚಿನ್ನದ ಬೆಲೆ ಬಂದಿದೆ ಅಂತೆ. ಅದಕ್ಕೆ ನಾವು ಇವಾಗ ಬ್ಯಾಕ್ ಯಾರ್ಡಲ್ಲಿ ಟೊಮೆಟೊ ಬೆಳೆಸ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ಅಲ್ಲಿಗೆ ಸಪ್ಲೈ ಮಾಡೋಣ ಅಂತ. ಅದನ್ನೇ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಬರೀರಿ. ನಾವು ಚೂರು ಟೊಮೆಟೊಸ್ ಇಂಡಿಯಾಗೆ ಪ್ಯಾಕೇಜ್ ಮಾಡ್ತೀವಿ ಫ್ರೀಗೆ. ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದು ಹೆಸರು ಅಡ್ರೆಸ್ ಎಲ್ಲ ಕೊಟ್ಟಿರಿ, ನಾವು ನಿಮಗೆ ಟೊಮೆಟೊ ಸಪ್ಲೈ ಮಾಡ್ತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಮುಂದಿನ ವಾರ ನಿಮ್ಮ ಜೊತೆ ನಿಮ್ಗೆಲ್ಲರಿಗೂ ಸಿಗ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಹೇಳು ಅದಿವಾಗ ಹಲ್ಲೋಗಿ ಗಾಳಿ ಬೇರೆ ಬರುತ್ತೆ. ಸಬ್ಸ್ಕ್ರೈಬ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾವು ಸಿಗ್ತೀವಿ. ಅಲ್ಲಿ ತಂಗ ಖುಷಿ ಆಗ್ರಿ. ಟಾಟಾ, ಬಾಯ್ ಬಾಯ್. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲ ಖುಷಿಯಾಗಿರ್ತಾರೆ. ಬಾಯ್ ಬಾಯ್.